ಈರುಳ್ಳಿ ಜೀವಕೋಶಗಳನ್ನು ಯಾವ ರೀತಿ ಕಂಡು ಬರ್ತೈತೆ ಅನ್ನೋದು ಮೈಕ್ರೋಸ್ಕೋಪ್ನಲ್ಲಿ ನೋಡ್ಬೋದು. ಯಾವುದೇ ಈರುಳ್ಳಿ ಜೀವಕೋಶಗಳು ಹೇಗೆ ಆ ಮೈಕ್ರೋಸ್ಕೋಪ್ನಲ್ಲಿ ಕಂಡು ಬರ್ತೈತಿ, ಜೀವಕೋಶಗಳ ರಚನೆಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಇದು ಸ್ಲೈಡ್ ಅಂತ ಕರಿತೀವಿ, ಈರುಳ್ಳಿ ಜೀವಕೋಶಗಳ ಸ್ಲೈಡ್. ಹೌದು, ಇದು ನಾವು ಮೈಕ್ರೋಸ್ಕೋಪ್ನಲ್ಲಿ ನೋಡ್ಬೋದು. ಇದು ಮೈಕ್ರೋಸ್ಕೋಪ್ ಇಲ್ಲ ಬಿಟ್ಟ ಇದನ್ನ ಒಂದು ಸೆಟ್ ಮಾಡ್ಕೋಬೇಕು. ಫಸ್ಟಿಗೆ ಈ ರೀತಿ ಈರುಳ್ಳಿ ಜೀವಕೋಶಗಳನ್ನು ಇದರಿಂದ ನೋಡಬೇಕು. ಆ ಈರುಳ್ಳಿ ಜೀವಕೋಶಗಳ ರಚನೆ ಯಾವ ರೀತಿ ಆಗಿದೆ ಇದರಿಂದ ಗೊತ್ತಾಗುತ್ತೆ. ಒಬ್ಬೊಬ್ಬರು ಬಂದು ನೋಡ್ರಿ.